ಹಣಕಾಸಿನ ವಿಚಾರಕ್ಕೆ ಪತ್ನಿಯನ್ನ ಪತಿ ಕೊಂದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ತನ್ನ ಅಣ್ಣನಿಗೆ ಹಣ ನೀಡುವಂತೆ ಹಠ ಹಿಡಿದ ಪತ್ನಿಯ ಕುತ್ತಿಗೆಯನ್ನ ಕಾಲಿನಿಂದ ತುಳಿದು ಪತಿ ಕೊಂದಿದ್ದಾನೆ. ಈ ಘಟನೆ ನಡೆದಿರುವುದು ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗಸಂದ್ರದಲ್ಲಿ. ಮೂಲತಃ ಬೆಳಗಾವಿ ಮೂಲದ 34 ವರ್ಷದ ಕಾವ್ಯ ಕೊಲೆಯಾದ ಪತ್ನಿ, ಕರಿಯಪ್ಪ ಕೊಲೆಗೈದಂತಹ ಪತಿ. ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದು ಕಳೆದ ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಕರಿಯಪ್ಪ ನಗರದಲ್ಲಿ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ ಕೆಲಸ ಮಾಡಿಕೊಂಡಿದ್ದ. ಕಳೆದ ಒಂದು ವಾರದಿಂದ ಹಣಕಾಸು ಹಾಗೂ ಆಸ್ತಿ ವಿಚಾರವಾಗಿ ಸದಾ ಗಲಾಟೆ ನಡೆಯುತ್ತಿತ್ತು. ಅಂದು ಕರಿಯಪ್ಪ ತನ್ನ ಕೆಲಸದ ನಿಮಿತ್ತ 2 ಲಕ್ಷ ರೂಪಾಯಿ ಹಣವನ್ನ ಮನೆಗೆ ತಂದಿಟ್ಟಿದ್ದ. ಈ ಹಣದ ಮೇಲೆ ಕಣ್ಣಿಟ್ಟಿದ್ದ ಪತ್ನಿ ಕಾವ್ಯ ಆ ಹಣವನ್ನ ತನ್ನ ಅಣ್ಣನಿಗೆ ಕೊಡಬೇಕು ಎಂದು ಪತಿಯೊಂದಿಗೆ ಗಲಾಟೆ ಮಾಡಿದ್ದಾಳೆ. ಜಗಳ ವಿಕೋಪಕ್ಕೆ ಹೋದಾಗ ಆಕ್ರೋಶಗೊಂಡ ಕರಿಯಪ್ಪ ಪತ್ನಿ ಕಾವ್ಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಬಳಿಕ ಕೆಳಗೆ ಬಿದ್ದಿದ್ದ ಕಾವ್ಯ ಕುತ್ತಿಗೆ ಬೆಲೆ ತನ್ನ ಕಾಲಿನಿಂದ ಬಲವಾಗಿ ತುಳಿದಿದ್ದಾನೆ. ಪರಿಣಾಮ ಕಾವ್ಯ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾಳೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಪರಾರಿಯಾಗಲೆತ್ನಿಸಿದ ಕರಿಯಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಪದ ಭರಾಟೆಯಲ್ಲಿ ನಡೆದ ಕೃತ್ಯದಿಂದಾಗಿ ಅತ್ತ ತಾಯಿ ಪ್ರಾಣ ಕಳೆದುಕೊಂಡ್ರೆ ತಂದೆ ಜೈಲು ಪಾಲಾದ. ಇತ್ತ ಮಕ್ಕಳು ಮಾತ್ರ ಅನಾಥರಾಗಿದ್ದಾರೆ.